ಸಾಧಾರಣ ಒಂದು 5 ಗಂಟೆ ಹೊತ್ತಿಗೆ ನಾನು ನನ್ನ ಸೈಟ್ನ ಹತ್ರ ನಾನು ಕೆಲಸ ಮಾಡ್ತಾ ಇದ್ದ, ನಾನು ಅಲ್ಲಿ ಇದ್ದೇನು. ಅಷ್ಟಾಗ 3 ಜನ ಬೈಕ್ನಲ್ಲಿ 2 ಸರ್ತಿ ಆಚೆ ಆ ಸೈಡ್ನ ಅಲ್ಲಿ ಅಮಿತ್ ರಾಜನ ಮನೆಗೆ ಹೋಗುವ ಸೈಡ್ನ ರೋಡ್ನಲ್ಲಿ ಅಲ್ಲಿವರೆಗೆ ಹೋಗಿ ಪುನಃ ಬಂದರು. ಮತ್ತು ನಮ್ಮ ಕೆಲಸವನ್ನು ಹತ್ರ ಅವರು ಅದರಲ್ಲಿ ಒಬ್ಬರು ಮಾತಾಡಿದರು, ಇಬ್ಬರು ಇಲ್ಲಿ ಬಂದು ಈಚೆ ಸೈಡ್ನಲ್ಲಿ ನಾವು ಹೋಗುವಲ್ಲಿ ನಿಂತುಕೊಂಡಿದ್ದು. ನಾವು ಗೇಟಿನ ಎದುರು ಬದಿಯಲ್ಲಿ ಬೈಕ್ ನಿಲ್ಲಿಸಿ ಅಲ್ಲಿ ನಿಂತುಕೊಂಡಿದ್ದು. ಇಷ್ಟಾಗೋ ಎಂಥದ್ದು ಅಂತ ನಾನು ಕೇಳುವಾಗ ಅವರು ಜಾಗೆ ಉಂಡ ಅಂತ ಕೇಳ್ಪೇರು, ಜಾಗೆ ಈಡ ಉಂಡ ಇಂಚಿಗಳ ಪುಡ್ಲೆ ಅಂತ ಹೇಳಿದೆ. ಅಷ್ಟಾಗೋ ಅವರು ಬಂದು ಅವರು ಎಂಥದ್ದು ಅಂತ ಹೇಳ್ತಾರೆ, ಜಾಗೆ ಎಲ್ಲಿ ಏನಾದರೂ ಉಂಟು, ಎಷ್ಟು ನಿಮಗೆ ಜಾಗೆ ಬೇಕಾದ್ದು, 30 ಸೆನ್ಸು. ಹಾಗಾದರೆ ಆ ಕ್ರಿಶ್ಚಿಯನ್ ಅವ್ರದ್ದು ಕೊಟ್ಟರು, ಅವರು ಮಾಡಲಿಕ್ಕೆ ಸೇಲ್ ಮಾಡುವವರೇ ಇರುವುದು, ನಮ್ಮ ಹತ್ರ ಏನು ಜಾಗೆ ಇಲ್ಲ ಅಂತ ಹೇಳಿದೆ ನಾನು. ಮತ್ತು ಇಲ್ಲಿ ಎಷ್ಟು ಕ್ರಯ ಇರ್ಬೋದು ಅಂತ ಹೇಳಿದರು. ಒಂದು 5 ಲಕ್ಷ 6 ಲಕ್ಷ ಇರಲಿಕ್ಕೆ ಸಾಕು, ನೀವು ಅಂತೂ ವಿಚಾರಿಸಿ, ಇಲ್ಲದೆ ಈ ಕ್ರಿಶ್ಚಿಯನ್ ಹೆಂಗಸಿದ್ದಾರಲ್ಲ ಇವರು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಅವ್ರ ಹತ್ರ ಇರಲಿಕ್ಕೂ ಸಾಕು, ವಿಚಾರಿಸಿ ನೋಡಿ ನೀವು ಅಂತ ಹೇಳಿದೆ. ಅಷ್ಟಾಗ ಅವರಿಬ್ಬರು ಅಲ್ಲಿ ನಿಂತುಕೊಂಡಿದ್ರು, ಬೈಕ್ನಲ್ಲಿ ಹತ್ತಿರ ನಿಂತುಕೊಂಡಿದ್ದರಲ್ಲ, ಅವರು ಅಲ್ಲಿ ನಿಂತುಕೊಂಡಿದ್ದರು. ನಾನು ಹೇಳಿದ್ದೆ, ನೀವು ನನ್ನ ಹತ್ರ ನೀವು ಇಷ್ಟು ಹತ್ತಿರ ಮಾತಾಡುವಾಗ ಇದು ಹೆಲ್ಮೆಟಲ್ಲಿ ಇಟ್ಟುಕೊಂಡು ಯಾಕೆ ಮಾತಾಡೋದು, ನೀವು ಭಯೋತ್ಪಾದಕರ ಅಂತ ನಾನು ಕೇಳಿದ್ದೇನೆ. ಆದರೂ ಅವರು ಹೆಲ್ಮೆಟನ್ನು ಅವರು ತೆಗಿಲಿಲ್ಲ. ಮತ್ತು ನನಗೆ ಇವರು ಯಾಕೆ ಬಂದದ್ದೇನಂತ ಗೊತ್ತಿಲ್ಲ. ಮತ್ತು ಮಾತಾಡಿ ನಾನು ಬರ್ತೇನೆ ಅಂತ ನಾನು ಮತ್ತು ನನ್ನ ಕೆಲಸ ನಾವು ಮನೆಗೆ ಕಾಫಿ ಕುಡಿಲಿಕ್ಕೆ ಅಂತ ಹೋದೆವು. ಹೋಗಿ ಅಲ್ಲಿ ಅಂಗಲಲ್ಲಿ ನಿಂತುಕೊಂಡು ಇರುವಾಗ ಇಬ್ಬರು ಈಚೆಯಿಂದ ನನ್ನ ಮಗನ ಸೈಡಿಂದ ಓಡುವುದು ಕಾಣ್ತದೆ. ನೋಡುವಾಗ ಇವರೇ ಓಡಿದ್ದು. ಅಷ್ಟಾಗ ನಾವು ಅಲ್ಲಿಂದ ಓಡಿಕೊಂಡು ಬಂದೆವು. ಓಡಿಕೊಂಡು ಬರುವ ಇವರು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗಿ ಆಗಿದೆ ಇವರು. ಹೌದು, ಅಲ್ಲಿದ್ದ ನನ್ನ ಮಗ ಸೊಸೆ ಮತ್ತು ಪುಳ್ಳಿ. ಈ ಮನೆಯಲ್ಲಿ ನಿಮ್ಮ ಮಗ ಸೊಸೆ ಪುಳ್ಳಿ? ಹೌದು. ಎಷ್ಟು ಜನ ಬಂದಿದ್ರು ಸರ್? ಅವರು 3 ಜನ ಒಂದೇ ಬೈಕ್ನಲ್ಲಿ. ಹೌದು, ಒಂದೇ ಬೈಕ್ನಲ್ಲಿ ಬಂದದ್ದು. ಹೆಲ್ಮೆಟ್ 3 ಜನ 3 ಜನರಲ್ಲಿ ಸಹ ಹೆಲ್ಮೆಟ್ ಇತ್ತು, ಒಂದೇ ಮನೆ ಹೆಲ್ಮೆಟ್ ಸಾಧಾರಣ. ಮತ್ತೆ ಹೀಗೆ ಕವರ್ ಇತ್ತು ಎಲ್ಲ. ಹೆಸರೇನು ಹೇಳಿಲ್ಲ ಯಾರು? ಇಲ್ಲ 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 ಸರ್, ತುಳುವಲ್ಲಿ ಮಾತಾಡಿದ ಕನ್ನಡದಲ್ಲಿ ಮಾತಾಡಿದ್ರು? ಅವರು ತುಳುವಿನಲ್ಲೇ ಮಾತಾಡಿದ್ರು. ದಾಂಧಲೆ ಮಾಡಿದ್ದು ಯಾಕೆ ಅಂತ ಏನಾದರೂ ನಿಮಗೆ ಸಂಶಯ ಉಂಟು? ನನಗೆ ಗೊತ್ತಿಲ್ಲ, ನನ್ನ ಸೊಸೆ ಹತ್ರ ನೀವು ಕೇಳಿದರೆ ಗೊತ್ತಾಗಿತ್ತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.